ನಮಸ್ಕಾರ ವೀಕ್ಷಕರೇ, ಯೆನೆಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ಅರ್ಪಿಸುವ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ವೀಕ್ಷಕರೇ, ಇಂದು ಮಹಿಳೆಯರ ಆರೋಗ್ಯ ಫಿಸಿಯೋಥೆರಪಿ ಎಂಬ ವಿಷಯದ ಮೇಲೆ ನಮ್ಮ ಜೊತೆ ಸಂವಾದವನ್ನು ನಡೆಸಲಿಕ್ಕೆ ಇದ್ದಾರೆ ಯೆನೆಪೋಯ ಫಿಸಿಯೋಥೆರಪಿ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಯೆನೆಪೋಯ ಹಾಸ್ಪಿಟಲ್ನ ವಿಮೆನ್ ಹೆಲ್ತ್ ಫಿಸಿಯೋಥೆರಪಿ ಇನ್ಚಾರ್ಜ್ ಆಗಿರುವಂತಹ Dr.Umme Sadiya ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ಸಾಮಾನ್ಯವಾಗಿ ನಾವು ಫಿಸಿಯೋಥೆರಪಿ ಅಂತ ಹೇಳುವಂಥದ್ದು ಕೇಳಿರ್ತೇವೆ. ಏನಿದು ವಿಮೆನ್ ಹೆಲ್ತ್ ಫಿಸಿಯೋಥೆರಪಿ ಅಂತ ಹೇಳಿದ್ರೆ? ಫಿಸಿಯೋಥೆರಪಿಯಲ್ಲಿ ಹಲವಾರು ಭಾಗಗಳಿದೆ. ಮೂಳೆ ಫಿಸಿಯೋಥೆರಪಿ ಆಗಲಿ, ನರಶಾಸ್ತ್ರ ಫಿಸಿಯೋಥೆರಪಿ ಆಗಲಿ, ಆಮೇಲೆ ಮಕ್ಕಳ ಫಿಸಿಯೋಥೆರಪಿ ಹಾಗೂ ಹೃದಯ ಮತ್ತು ಶ್ವಾಸಕೋಶ ಫಿಸಿಯೋಥೆರಪಿ ಅಂತಲೂ ಅದರಲ್ಲಿ ತುಂಬ ವಿಭಾಗಗಳಿದೆ. ಅದರಲ್ಲಿ ಮಹಿಳೆಯರ ಆರೋಗ್ಯ ಫಿಸಿಯೋಥೆರಪಿ ಒಂದು ವಿಭಾಗವಾಗಿದೆ. ಇವಾಗ ಮಹಿಳೆಯರ ಆರೋಗ್ಯ ಫಿಸಿಯೋಥೆರಪಿ ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲದೆ, ಅಂದರೆ ನಾವು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದು ಕೆಲವು ವ್ಯಾಯಾಮಗಳು ಮತ್ತು ರಿಹ್ಯಾಬಿಲಿಟೇಷನ್ ಹಾಗೂ ಕೆಲವು ಎಕ್ವಿಪ್ಮೆಂಟ್ಸ್ಗಳ ಸಹಾಯದಿಂದ ಕೊಡುವ ಚಿಕಿತ್ಸೆ ಇದು ಮುಖ್ಯವಾಗಿ ಮಹಿಳೆಯರ ತೊಂದರೆಗಳ ಬಗ್ಗೆ ಇದು ಗಮನ ಹರಿಸ್ತದೆ. ಸೊ ನಾವು ಇದಕ್ಕೆ ಮಹಿಳೆಯರ ಆರೋಗ್ಯ ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ನೀವು ಮಹಿಳೆಯರ ತೊಂದರೆ ಅಂತ ಹೇಳಿದ್ರೆ, ಸೊ ಮಹಿಳೆಯರಿಗೆ ಯಾವ ರೀತಿಯ ತೊಂದರೆ ಮತ್ತು ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತ ಹೇಳ್ಬೋದು? ಮಹಿಳೆಯರು ಈಗಿನ ಅವರ ಕೆಲವು ಜೀವನದ ಹಂತದಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ. ಅದು ಯಾವುದೇ ಸ್ಟೇಜಲ್ಲಾಗಲಿ, ಅವರ ಮುಟ್ಟಿನ ಸಮಯದಲ್ಲಾಗಲಿ ಅಥವಾ ಗರ್ಭಾವಸ್ಥೆಯ ಸಮಯದಲ್ಲಾಗಲಿ, ಹಾಗೂ ಅವರ ಹೆರಿಗೆಯ ನಂತರ ಸಮಯ, ಆಮೇಲೆ ಅವರು ಮೆನೋಪಾಸಲ್ ಟೈಮಲ್ಲೂ ಕೂಡ ಅನುಭವಿಸುವ ತೊಂದರೆಗಳೇನೆಂದರೆ ಹೊಟ್ಟೆ ನೋವಾಗಲಿ, ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದು ಯೂರಿನರಿ ಇನ್ಕಾಂಟಿನೆನ್ಸ್, ಪ್ರೊಲ್ಯಾಪ್ಸ್, ಆಸ್ಟಿಯೋಪೋರೋಸಿಸ್ ಇಂತಹ ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ. ಇದರ ಜೊತೆಗೆ ಮೂಳೆ ಮತ್ತು ಮಾಂಸಖಂಡಕ್ಕೆ ಸಂಬಂಧಪಟ್ಟುವ ತೊಂದರೆಗಳು, ಅದು ನಾವು ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಲೈಕ್ ಸೊಂಟ ನೋವಾಗಲಿ, ಕುತ್ತಿಗೆ ನೋವಾಗಲಿ, ಆಮೇಲೆ ಕಾರ್ಪಲ್ ಟನಲ್ ಸಿಂಡ್ರೋಮ್, ನಮ್ನೆಸ್ ಇನ್ ರಿಸ್ಟ್ ಅಂಡ್ ಹ್ಯಾಂಡ್ ಅಂತ ಹೇಳ್ತೀವಿ ಅದು, ಹಾಗೂ ಪಾಶ್ಚರಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮತ್ತು ಪೆಲ್ವಿಕ್ ಗರ್ಡಲ್ ಪೇನ್ ಅಂತಲೂ ಇಂತಹ ಒಂದು ಭಿನ್ನ ಭಿನ್ನ ಥರದ ಮಹಿಳೆಯರು ತೊಂದರೆಗಳನ್ನು ಅವರ ಎಲ್ಲ ಜೀವನದ ಹಂತದಲ್ಲಿ ಅನುಭವಿಸ್ತಿದ್ದಾರೆ. ಎಸ್, ನೀವು ಸೊಂಟದ ನೋವು ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಪುರುಷರಲ್ಲಿಯೂ ಕೂಡ ಕಾಣ್ತದೆ. ಹೌದು, ಪುರುಷರಲ್ಲೂ ಕೂಡ ಕಾಣ್ತದೆ. ಬಟ್ ಮಹಿಳೆಯಲ್ಲಿ ಸೊಂಟ ನೋವು ಯಾಕೆ ಬರುತ್ತದೆ? ಅವರು ಪಾಶ್ಚರನ್ನು ಸರಿಯಾಗಿ ಮೇಂಟೈನ್ ಮಾಡೋದಿಲ್ಲ. ಸಪೋಸ್ ನೀವು ಪ್ರೆಗ್ನೆನ್ಸಿಲಿ ತಗೋಬಹುದು, ಪ್ರೆಗ್ನೆನ್ಸಿಯಲ್ಲಿ ಅವ್ರಿಗೆ ಏನಾಗ್ತಿದೆ, ಅವರು ತೂಕವನ್ನು ತುಂಬ ಹೆಚ್ಚಳವಾಗುತ್ತದೆ. ಅದರಿಂದ ಅವ್ರಿಗೆ ಹೊಟ್ಟೆ ಸಾಮಾನ್ಯ ತುಂಬ ಮುಂದೆ ಬರುತ್ತದೆ. ಅದು ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಎಕ್ಸೆಸಿವ್ ಲಂಬಾರ್ ಲಾರ್ಡೋಸಿಸ್ ಅಂತ ಹೇಳ್ತೀವಿ. ಆ ಎಕ್ಸೆಸಿವ್ ಲಂಬಾರ್ ಲಾರ್ಡೋಸಿಸಿಂದ ಇದು ಪಾಶ್ಚರಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತದೆ. ಅದರಿಂದ ಬರೀ ಸೊಂಟ ನೋವು ಅಂತಲೇ ಇಲ್ಲ, ಅವರು ತೂಕ ಹೆಚ್ಚಳದ ಕಾರಣ ಅವ್ರಿಗೆ ಸೊಂಟ ನೋವು ಬರುತ್ತದೆ. ಆಮೇಲೆ ಹಿಂಬಡಿ ನೋವು ನೀವು ಕೇಳ್ತೀರಾ, ತುಂಬ ಹಿಂಬಡಿ ನೋವು ಅಂತ ಹೇಳ್ತಾರೆ. ಆಮೇಲೆ ಮಂಡಿ ನೋವು, ಈ ಥರ ಒಂದು ಪಾಶ್ಚರಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಅವರು ಮಹಿಳೆಯರು ಗರ್ಭಾವಸ್ಥೆಯ ಸಮಯದಲ್ಲಿ ಜಾಸ್ತಿ ಅನುಭವಿಸ್ತಾರೆ. ಎಸ್, ಇನ್ನು ವಿಮೆನ್ ಹೆಲ್ತ್ ಫಿಸಿಯೋಥೆರಪಿ ಅಂತ ಹೇಳುವಂಥದ್ದು ಯಾಕೆ ಮುಖ್ಯವಾಗ್ತದೆ ಅಂತ ಹೇಳುವಂಥದ್ದು? ಯಾಕಂದ್ರೆ ಮೊದಲಿನ ಕಾಲದಲ್ಲಿ ಮಹಿಳೆಯರು ತುಂಬ ಮನೆ ಕೆಲಸವನ್ನು ಮಾಡ್ತಿದ್ರು. ಅದು ಮನೆ ಕೆಲಸದಾಗ್ಲಿ, ಲೈಕ್ ಬಟ್ಟೆ ಒಗೆಯೋದು, ಆಮೇಲೆ ಮನೆ ಗುಡಿಸೋದು, ಒರೆಸೋದು, ಹೌದು, ಮ್ಯಾನ್ಯಲ್ ಆಗಿ ಕೆಲಸ ಮಾಡೋದು. ಅದರಿಂದ ಏನಾಗ್ತಿತ್ತು, ಅವರು ಫಿಸಿಕಲ್ ಆಕ್ಟಿವಿಟಿನೂ ತುಂಬ ಚೆನ್ನಾಗಿರ್ತಿತ್ತು. ಆಮೇಲೆ ಅವರು ಯಾವುದು ತೊಂದರೆಗಳನ್ನು ಅಷ್ಟು ಅನುಭವಿಸ್ತಿರ್ಲಿಲ್ಲ. ಬಟ್ ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂದರೆ, ಅವರು ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಹೊಂದ್ಕೊಂಡಿದ್ದಾರೆ. ಸೊ ಅದರಿಂದ ಅವ್ರ ಫಿಸಿಕಲ್ ಆಕ್ಟಿವಿಟಿ ಲೆವೆಲ್ ತುಂಬ ಕಡಿಮೆ ಆಗೋಗ್ತಿದೆ. ಆಮೇಲೆ ನಾವೆಲ್ಲ ಯಾವುದೇ ಕೆಲಸವನ್ನು ಮಾಡಿದ್ರು ನಾವು ಕೂತ್ಕೊಂಡು ಮಾಡುವಂತಹ ಕೆಲಸವನ್ನು ಹೊಂದ್ಕೊಂಡಿದ್ದೀರಿ. ಸೊ ಹಂಗಾಗಿ ಆಮೇಲೆ ಈಗಿನ ಕಾಲದಲ್ಲಿ ಮಹಿಳೆಯರು ಅವರ ಆಫೀಸ್ ವರ್ಕ್ ಅಂತ ಅವರ ಜೀವನ ಶೈಲಿ ಹಾಗೂ ಅವರ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನನೇ ಹರಿಸ್ತಿಲ್ಲ. ಸೊ ಹಂಗಾಗಿ ಅವರು ತುಂಬಾ ತೊಂದರೆಗಳನ್ನು ಅನುಭವಿಸ್ತಾರೆ. ಸೊ ನಾವೇನ್ ಮಾಡ್ಕೋಬೇಕಂದ್ರೆ, ನಮ್ಮ ಜೀವನದಲ್ಲಿ ಕೆಲಸ ನಡೀತಾನೆ ಇರುತ್ತೆ, ಅದ್ರ ಜೊತೆ ನಾವು ದಿನನಿತ್ಯ ಆಗಿ ನಾವು ಸ್ವಲ್ಪ ಸಮಯ ವ್ಯಾಯಾಮಗಳಿಗೆ ಮಾಡಬೇಕು, ಇಲ್ಲಾಂದ್ರೆ ಎಕ್ಸಸೈಸ್ಗಳಿಗೆ ಟೈಮ್ ಕೊಟ್ಟರೆ ಸೊ ಇದೆಲ್ಲ ಪ್ರಾಬ್ಲಮ್ ಅನುಭವಿಸ್ತಿರೋದು ನಾವು ಎದುರಿಸ್ಕೋಬಹುದು. ಸೊ ನಾವು ವಿಮೆನ್ಸ್ ಹೆಲ್ತ್ ಫಿಸಿಯೋಥೆರಪಿ ಮೂಲಕ ಮಹಿಳೆಯರು ಈ ತೊಂದರೆಗಳಿಂದ ಅವರು ತಡೆಗಟ್ಟಬಹುದು. ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸಬಹುದು ಅಂತ ಹೇಳ್ಬೋದು? ಹೌದು, ಈಗಿನ ಕಾಲದಲ್ಲಿ ಬರೀ ಮಹಿಳೆಯರಂತಾನೆ ಅಲ್ಲ, ಹುಡುಗಿಯರು ತುಂಬ ಚಿಕ್ಕ ವಯಸ್ಸಲ್ಲೂ ತುಂಬ ಹುಡುಗಿಯರು ಅವರಿಗೆ ಸೊಂಟ ನೋವಾಗಲಿ, ಕುತ್ತಿಗೆ ನೋವಾಗಲಿ, ಪಾಶ್ಚರಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಕಂಡು ಬರ್ತಾರೆ. ಸೊ ನಾವು ದಿನನಿತ್ಯದ ಕೆಲಸದ ಜೊತೆ ಅದರ ಜೊತೆ ನಾವು ಡೈಲಿ ನಮ್ದು ರುಟೀನ್ ಆಗಿ ಮಾಡ್ಕೋಬೇಕು, ವ್ಯಾಯಾಮಗಳನ್ನು ಮಾಡ್ಕೋಬೇಕು. ಗರ್ಭಾವಸ್ಥೆಯ ಸಮಯದಲ್ಲಿ ವ್ಯಾಯಾಮ ಮಾಡುವುದರಿಂದ ಅವರು ಹೆರಿಗೆ ತುಂಬ ಸುಲಭವಾಗುತ್ತದೆ. ಆಮೇಲೆ ಅವರು ಹೆರಿಗೆಯ ನಂತರ ಬರುವ ತೊಂದರೆಗಳನ್ನು
ಏನು ಅವರು ಅನುಭವಿಸಬೇಕಾಗಿಲ್ಲ. ಸೊ ಇದರಿಂದ ನಾವು ಕೆಲವು ವ್ಯಾಯಾಮಗಳನ್ನು ಮಾಡಿಕೊಂಡ್ರೆ ಆಮೇಲೆ ನಾವು ತುಂಬ ಆರೋಗ್ಯಕರವಾಗಿರ್ಬೋದು. ಬರೀ ಮಾನಸಿಕನೇ ಅಲ್ಲ, ಮಾನಸಿಕ ಜೊತೆಗೆ ನಾವು ದೈಹಿಕ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೋಬಹುದು. ಬರೀ ಗರ್ಭಾವಸ್ಥೆ ಸಮಯದಲ್ಲೇ ವ್ಯಾಯಾಮ ಮಾಡಿಕೊಂಡ್ರೆ ಆಗಲ್ಲ. ಗರ್ಭಾವಸ್ಥೆ ಸಮಯದಾದ್ಮೇಲೆ ಈಗಿನ ಕಾಲದಲ್ಲಿ ತುಂಬ ಮಿತ್ಸ್ ಅಂತ ಇದೆ. ನಾವು ಅದು ಮಿತ್ಸ್ನ ಬ್ರೇಕ್ ಡೌನ್ ಮಾಡಿ ಹೆರಿಗೆಯ ನಂತರ ಕೂಡ ವ್ಯಾಯಾಮ ಮಾಡೋದ್ರಿಂದ ತುಂಬ ಸುಲಭವಾಗುತ್ತದೆ. ಅವರು ಯಾವುದೇ ಥರದ ಮೂಳೆಗಳ ನೋವಾಗಲಿ ಅಥವಾ ಯಾವುದೇ ಥರದ ಡಿಪ್ರೆಷನ್ ಆಗಲಿ ಇಂಥಯಿಂದ ಒಂದು ಆಚೆ ಬರ್ತದೆ. ಆಮೇಲೆ ಮೆನೋಪಾಸಲ್ ಟೈಮಲ್ಲೂ ಕೂಡ ಇವಾಗ ಜಾಸ್ತಿ ಹೆಂಗಸರು ಮೆನೋಪಾಸಲ್ ಟೈಮಲ್ಲಿ ತುಂಬ ಸೊಂಟಗಳು ನೋವು ಅಂತ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟಿಗೆ ಬರ್ತಾರೆ. ಸೊ ಮೆನೋಪಾಸಲ್ ಟೈಮ್ ಕೂಡ ಆ ಸಮಯದಲ್ಲೂ ನಾವು ವ್ಯಾಯಾಮ ಮಾಡಿಕೊಂಡ್ರೆ ಇವಾಗ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತಹ ತೊಂದರೆಗಳು ಬರುವುದಿಲ್ಲ. ಯೂರಿನರಿ ಇನ್ಕಾಂಟಿನೆನ್ಸ್ ಏನಂತೀವಿ, ಮೂತ್ರ ಸೋರಿಕೆ ಅಂತ ಹೇಳ್ತೀವಿ. ಇದು ಯಾಕೆ ಬರುತ್ತೆ ಅಂದರೆ ಮೇಜರ್ಲಿ ಪೆಲ್ವಿಕ್ ಮಸಲ್ಸ್ ಅಂತ ಮೆಡಿಕಲ್ ಟರ್ಮಿನಾಲಜಿಸಲ್ಲಿ ಹೇಳ್ತೀವಿ. ಪೆಲ್ವಿಕ್ ಫ್ಲೋರ್ ಮಸಲ್ಸ್ ವೀಕ್ ಆದ ಕಾರಣ ಇದು ಮೂತ್ರ ಸೋರಿಕೆ ಆಗುತ್ತದೆ. ಹಾಗೂ ಯೂರಿನರಿ ಇನ್ಕಾಂಟಿನೆನ್ಸ್ ಆಗಲಿ, ಪ್ರೊಲ್ಯಾಪ್ಸ್ ಆಗಲಿ, ಆಸ್ಟಿಯೋಪೋರೋಸಿಸ್ ಆಗಲಿ ಇಂತಹ ಒಂದು ತೊಂದರೆಗಳಿಂದ ನಾವೆಲ್ಲ ನಿವಾರಿಸ್ಕೋಬಹುದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ. ವಿರಾಮದ ಬಳಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನೀವು ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ, ಯಾವ ರೀತಿ ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ ಮಹಿಳೆಯರು ಅಂತ ಕೂಡ ಹೇಳಿದ್ರಿ. ಸೊ ಈ ಮಹಿಳೆಯರ ಈ ಒಂದು ಆರೋಗ್ಯ ಫಿಸಿಯೋಥೆರಪಿಯಲ್ಲಿ ಯಾವ ರೀತಿ ಫಿಸಿಯೋಥೆರಪಿಸ್ಟ್ಗಳು ಪಾತ್ರ ವಹಿಸ್ತಾರೆ ಅಂತ ಹೇಳ್ಬೋದು? ಓಕೆ, ಮಹಿಳೆಯರ ಆರೋಗ್ಯ ಫಿಸಿಯೋಥೆರಪಿಯಲ್ಲಿ ಫಿಸಿಯೋಥೆರಪಿಸ್ಟ್ ಅವರು ಮುಖ್ಯ ಪಾತ್ರವನ್ನು ವಹಿಸ್ತಾರೆ. ನಾವು ಮಹಿಳೆಯರ ತೊಂದರೆಗಳ ಬಗ್ಗೆ ಮೊದಲು ಪರೀಕ್ಷಿಸಿ ಅದಕ್ಕೆ ತಕ್ಕಂತೆ ನಾವು ಚಿಕಿತ್ಸೆಯನ್ನು ಕೊಡುತ್ತೇವೆ. ನಾವು ವ್ಯಾಯಾಮಗಳಲ್ಲದೆ ಅದ್ರ ಜೊತೆ ಅರ್ಗೊನಾಮಿಕ್ ಅಡ್ವೈಸ್ ಆಗಲಿ ಹಾಗೂ ಪಾಶ್ಚರಲ್ ರಿಲೇಟೆಡ್ ಮತ್ತು ಹೋಮ್ ಪ್ರೋಗ್ರಾಮ್ ಬಗ್ಗೆ ಮಾಹಿತಿ ಕೂಡ ನಾವು ಕೊಡ್ತೀವಿ. ಇವಾಗ ಮಹಿಳೆಯರು ಅವರು ಯಾವುದೇ ಹಂತದಲ್ಲೂ ವ್ಯಾಯಾಮಗಳು ಮಾಡ್ಕೋಬಹುದು. ಅವರು ಮುಟ್ಟಿನ ಸಮಯದಲ್ಲಾಗಲಿ ಅಥವಾ ಗರ್ಭಾವಸ್ಥೆಯ ಸಮಯ, ಹೆರಿಗೆಯ ನಂತರ ಸಮಯ ಹಾಗೂ ಅವರ ಮೆನೋಪಾಸಲ್ ಸಮಯದಲ್ಲೂ ಕೂಡ ಅವರು ವ್ಯಾಯಾಮ ಮಾಡ್ಕೋಬಹುದು. ಯಾವ ಥರ ವ್ಯಾಯಾಮ ಮಾಡೋದು ಅದು ತುಂಬ ಮುಖ್ಯವಾಗಿದೆ. ಆಮೇಲೆ ಮಹಿಳೆಯರು ಯಾವ ಥರ ವ್ಯಾಯಾಮ ಮಾಡೋದು ಅದಕ್ಕಿಂತ ಮುನ್ನ ಅವರು ಫಿಸಿಯೋಥೆರಪಿಸ್ಟ್ನ ಭೇಟಿ ಮಾಡೋದು ತುಂಬ ಉತ್ತಮವಾಗಿದೆ. ಹೌದು, ತುಂಬ ಮುಖ್ಯವಾಗಿದೆ. ಬಿಕಾಸ್ ಅವ್ರು ಯಾವ್ಯಾವ ಥರ ವ್ಯಾಯಾಮ ಮಾಡ್ತಿದ್ದಾರೋ, ಅವರು ಸರಿಯಾಗಿ ಮಾಡ್ತಿದ್ದಾರೋ ಅಥವಾ ಪಾಶ್ಚರಿಗ್ ಬಗ್ಗೆ ಗಮನ ಇಟ್ಕೊಂಡು ಮಾಡ್ತಿದ್ದಾರೋ ಅದು ತುಂಬ ಇಂಪಾರ್ಟೆಂಟ್. ಅದು ವ್ಯಾಯಾಮ ಅಂದರೆ ನಾವು ಕೆಲವು ವ್ಯಾಯಾಮಗಳು ಹೇಳ್ತೀನಿ. ಉಸಿರಾಡೋದೇ ಎಕ್ಸಸೈಸ್, ಲೈಕ್ ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಅದು ಮಾಡೋದರಿಂದ ನಮ್ಮ ಹೆರಿಗೆ ಸಮಯದಲ್ಲಿ ಹೆರಿಗೆ ಸುಲಭವಾಗುತ್ತದೆ. ಆಮೇಲೆ ಹೆರಿಗೆಯ ನಂತರ ಬರುವ ನೋವುಗಳು ಕೂಡ ತುಂಬ ಕಡಿಮೆ ಆಗುತ್ತದೆ. ಅದ್ರ ಜೊತೆಗೆ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಅದರಲ್ಲಿ ಪೆಲ್ವಿಕ್ ಫ್ಲೋರ್ ಸ್ಟ್ರೆಂಥನಿಂಗ್ ಆಗಲಿ, ಕೋರ್ ಮಸಲ್ ಸ್ಟ್ರೆಂಥನಿಂಗ್ ಆಗಲಿ ಎಲ್ಲ ಮಾಂಸಖಂಡಕ್ಕೆ ಅದು ತುಂಬ ಸ್ಟ್ರೆಂತ್ ಕೊಡುತ್ತೆ. ಎಕ್ಸಸೈಸ್ ಕೊಟ್ಟು ಅದಕ್ಕೆ ಸ್ಟ್ರೆಂತ್ ಆಗುತ್ತೆ, ಸ್ಟ್ರೆಂಥನಿಂಗ್ ಮಾಡ್ತೀವಿ. ಅದ್ರ ಜೊತೆಗೆ ಕೆಲವು ಏರೋಬಿಕ್ ಎಕ್ಸಸೈಸ್ ಅಂತ ಮಾಡೋದರಿಂದ ಫುಲ್ ಏರೋಬಿಕ್ ಫಿಟ್ನೆಸ್ ಆಗಿ ಮೇಂಟೈನ್ ಮಾಡ್ಕೋಬಹುದು. ಏರೋಬಿಕ್ ಎಕ್ಸಸೈಸ್ ನೀವು ವಾಕಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಸ್ವಿಮ್ಮಿಂಗ್ ಆಗಲಿ ಯಾವ ಥರದ್ದು ವ್ಯಾಯಾಮಗಳು ಮಾಡ್ಕೋಬಹುದು. ಆಮೇಲೆ ಇದ್ರ ಜೊತೆಗೆ ನಾವು ಕೆಲವು ಬಟರ್ಫ್ಲೈ ಎಕ್ಸಸೈಸ್ ಅಂತ ಹೇಳ್ತೀವಿ. ಇದು ಜಾಸ್ತಿ ಸಮಯ ಗರ್ಭಾವಸ್ಥೆಯ ಸಮಯದಲ್ಲಿ ಇದು ಮಾಡುವಂತಹ ವ್ಯಾಯಾಮಗಳು. ಇದ್ರ ಜೊತೆಗೆ ನಾವು ನಮ್ಮ ಫಿಸಿಕಲ್ ಆಕ್ಟಿವಿಟಿವನ್ನು ನಾವು ಜಾಸ್ತಿ ಮಾಡ್ಕೋಬೇಕು. ನಾರ್ಮಲ್ ಆಗಿ ನೀವು ಕೆಲಸ ಮಧ್ಯದಲ್ಲಿ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಲೈಕ್ ಓಡಾಡೋದಾಗ್ಲಿ, ಆಮೇಲೆ ನಿಮ್ಮ ಕೆಲಸದಲ್ಲಿ ಬ್ರೇಕ್ ತಗೊಂಡು ಮಾಡಿದ್ರೆ ನಿಮ್ಮ ಮಸಲ್ ಆಕ್ಟಿವಿಟಿ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಎಸ್, ಇನ್ನು ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ಹೇಳಿದ್ರೆ ಏನು ಮತ್ತು ಅದಕ್ಕೆ ಫಿಸಿಯೋಥೆರಪಿಯಲ್ಲಿ ಹೇಗೆ ಸಹಾಯ ಆಗ್ತದೆ? ಈಗಿನ ಕಾಲದಲ್ಲಿ ಇದು ತುಂಬ ಒಂದು ಸಾಮಾನ್ಯವಾಗಿರುವಂಥ ಹಾರ್ಮೋನಲ್ಗಳಿಂದಾಗುವ ತೊಂದರೆ ಇದು. ಇದು ಮಹಿಳೆಯರು 50%ಗಿಂತ ಹೆಚ್ಚು ಮಹಿಳೆಯರಲ್ಲಿ ಈ ತೊಂದರೆಗಳು ಕಾಣಬಹುದಾಗಿದೆ. ಇದು ಹಾರ್ಮೋನಲ್ಗಳು ಇಂಬ್ಯಾಲೆನ್ಸ್ ಆಗುತ್ತದೆ. ಹಾರ್ಮೋನಲ್ ಆಂಡ್ರೋಜನ್ ಹಾರ್ಮೋನಲ್ ಅಂತ ಹೇಳ್ತೀವಿ. ಅದು ಮೇಲೆ ಕೆಳಗಡೆ ಆಗುತ್ತದೆ. ಅದರಾಗಿ ನಾವು ತೊಂದರೆಗಳು ಏನೇನು ಫೇಸ್ ಮಾಡ್ಕೋಬಹುದಂದರೆ ಒಬೇಸಿಟಿ ಆಗಬಹುದು, ಆಮೇಲೆ ಇರ್ರೆಗ್ಯುಲರ್ ಮೆನ್ಸುರಲ್ ಸೈಕಲ್ ಕೂಡ ಆಗಬಹುದು. ಅದ್ರ ಜೊತೆಗೆ ಇದು ಮೇಜರ್ ಕಾಮನ್ ಪ್ರಾಬ್ಲಮ್ ಏನಂದರೆ ತೂಕ ಹೆಚ್ಚಳವಾಗುತ್ತದೆ. ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮಿಂದ ತೂಕ ಹೆಚ್ಚಳವಾಗುತ್ತದೆ. ಹಾಗೆ ಸೊಂಟ ನೋವು ಬರುತ್ತೆ, ಆಮೇಲೆ ಹೊಟ್ಟೆ ನೋವು ಬರುತ್ತೆ, ಆಮೇಲೆ ಸೇಕ್ರಲ್ ಹಾಗೂ ಅಬ್ಡಾಮಿನಲ್ ಪೇನ್ ಕೂಡ ಬರುತ್ತೆ. ಈ ತೊಂದರೆಗಳನ್ನು ನಾವು ಹೇಗೆ ನಿವಾರಿಸ್ಕೋಬಹುದಂದರೆ ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಒಂದು ಮಾಡಿಫಿಕೇಷನ್ ತರಬೇಕು. ಈಗಿನ
ಕಾಲದಲ್ಲಿ ಮಹಿಳೆಯರು ಎಲ್ಲ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಹೊಂದ್ಕೊಂಡಿದ್ದಾರೆ. ಸೊ ಆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಪ್ಯಾಟ್ರನ್ನ ಬ್ರೇಕ್ ಡೌನ್ ಮಾಡಿ ನಾವು ಮುಂದೆ ಫಿಸಿಕಲ್ ಆ್ಯಕ್ಟಿವಿಟಿ ಪ್ಯಾಟ್ರನ್ನ ಹೊಂದ್ಕೋಬೇಕು. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಯಾವ ಥರ ಮಾಡ್ಕೋಬೇಕಂದ್ರೆ, ನಾವು ಇವಾಗ ವೇಟ್ ರಿಡಕ್ಷನ್, ದಟ್ ಈಸ್ ಮೇಜರ್ ಇಂಪಾರ್ಟೆಂಟ್ ಗೋಲ್. ಅದು ವೇಟ್ ರಿಡಕ್ಷನ್. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮಲ್ಲಿ ವೇಟ್ ರಿಡಕ್ಷನ್ ಆದರೆ ನಮ್ಮ ಹಾರ್ಮೋನಲ್ಗಳು ಬ್ಯಾಲೆನ್ಸ್ ಆಗುತ್ತದೆ ಹಾಗೂ ನಾವು ಬೇರೆ ತೊಂದರೆಗಳನ್ನು ಸರಿಯಾಗಿ ಮಾಡ್ಕೋಬೋದು. ಸೊ ವೇಟ್ ರಿಡಕ್ಷನ್ ಮಾಡೋದಕ್ಕೆ ಕೇವಲ ಅವರು 30 to 45 ಮಿನಿಟ್ಸ್, 30 to 45 ನಿಮಿಷ ದಿನಾಲೂ ವ್ಯಾಯಾಮ ಮಾಡ್ಕೋಬೇಕು. ಅದು ಏರೋಬಿಕ್ ಎಕ್ಸಸೈಸ್ಲೇ ಆಗಲಿ, ಸ್ವಿಮ್ಮಿಂಗ್ ಆಗಲಿ, ವಾಕಿಂಗ್ ಆಗಲಿ. ಆಮೇಲೆ ವೇಟ್ ರಿಡಕ್ಷನ್ ಜೊತೆ ಅವರು ಕೆಲವು ಡಯಟ್ರಿ ಮಾಡಿಫಿಕೇಷನ್ ಅಂತ ಹೇಳ್ತೀವಿ. ಡಯಟ್ರಿ ನಾವು ತಗೊಳ್ಳುವ ಉಪಹಾರ ಯಾವ್ದ್ಯಾವುದು ಅದು ಕೂಡ ನಾವು ಗಮನದಲ್ಲಿ ಇಟ್ಟು ತಗೋಬೇಕು. ನಾವು ಫ್ಯಾಟ್ ಕಂಟೆಂಟ್ ಆಗಲಿ ಅಥವಾ ಆಯಿಲಿ ಪದಾರ್ಥ ಅದನ್ನು ಕಡಿಮೆ ಮಾಡಿ ನಾವು ಜಾಸ್ತಿ ಹೈ ಇಂಟೇಕ್ ಆಫ್ ಫೈಬರ್ ಡಯಟ್ನ ಕಂಟಿನ್ಯೂ ಮಾಡಬೇಕು. ಆಮೇಲೆ ಜಾಸ್ತಿ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಇಂತಹ ಒಂದು ಡಯಟ್ನ ಮಾಡಿಫಿಕೇಷನ್ ಮಾಡಿಕೊಂಡ್ರೆ ನಾವು ಲೈಫ್ ಸ್ಟೈಲಲ್ಲೂ ಕೂಡ ಬದಲಾವಣೆಯಲ್ಲೂ ಹೌದು ಚೇಂಜಸನ್ನು ಕಾಣ್ಕೋಬಹುದು. ಸೊ ಇದು ಒಂದು ಹಾರ್ಮೋನಲ್ಗಳಿಂದ ಇಂಬ್ಯಾಲೆನ್ಸ್ಗಳಿಂದ ಆಗುವ ತೊಂದರೆ ಇದು. ಬಟ್ ಇದಕ್ಕೆ ನಾವು ನಮ್ಮ ಕೈಯಿಂದನೇ ನಾವು ಸರಿ ಮಾಡ್ಕೋಬಹುದು. ಹೇಗೆ ನಿವಾರಿಸ್ಕೋಬಹುದು ಅಂದರೆ, ನಾವು ರಿಸರ್ಚ್ ಮೂಲಕ ಏನು ಕಂಡಿದೆ ಅಂದರೆ 50%, 50%ಗಿಂತ ಹೆಚ್ಚು ಮಹಿಳೆಯರು ಈ ಪ್ರಾಬ್ಲಮಿಂದ ಸುಧಾರಣೆ ಕಂಡಿದ್ದಾರೆ. ಅದು ಯಾವ ಥರ ಅಂದರೆ ಎಕ್ಸಸೈಸ್ ಟ್ರೈನಿಂಗ್ ಮೂಲಕನೇ ಅವ್ರಿಗೆ ಸುಧಾರಣೆ ಕಂಡಿದ್ದಾರೆ. ಬಟ್ ಅದಕ್ಕೆ ಈಗಿನ ಕಾಲದಲ್ಲಿ ಫಿಸಿಕಲಿ ಆ್ಯಕ್ಟಿವ್ ಆಗಿರೋದು ತುಂಬ ಉತ್ತಮವಾಗಿದೆ. ಸೊ ನಮ್ಮ ಲೈಫ್ ಸ್ಟೈಲ್ ಜೊತೆಗೆ ನಾವು ಡಯಟ್ರಿ ಮಾಡಿಫಿಕೇಶನ್ ಕೂಡ ಸ್ವಲ್ಪ ಮಾಡ್ಕೋಬೇಕು. ಇನ್ನು ಸಾಮಾನ್ಯ ಜನರಲ್ಲಿ ಅಂದರೆ ಗರ್ಭಾವಸ್ಥೆಯಲ್ಲಿ ಅವರು ರೆಸ್ಟ್ ತಗೊಳ್ಬೇಕು ಅಂತ ಹೇಳ್ತಾರೆ. ಹೌದು. ಸೊ ಗರ್ಭಾವಸ್ಥೆಯಲ್ಲಿ ರೆಸ್ಟ್ ತಗೊಳ್ರೆ ಒಳ್ಳೇದಾ ಅಥವಾ ವ್ಯಾಯಾಮಗಳನ್ನ ಮಾಡಿದ್ರೆ ಒಳ್ಳೇದಾ ಅಂತ ನೋಡಿ, ಇದು ಹೇಗಂದ್ರೆ ಗರ್ಭಾವಸ್ಥೆಯಲ್ಲಿ ನೀವು ರೆಸ್ಟ್ ಕೂಡ ಮಾಡಬೇಕು, ಅದ್ರ ಜೊತೆಗೆ ನೀವು ನಿಮ್ಮ ಫಿಸಿಕಲಿ ಆಕ್ಟಿವ್ ತರ ನೀವು ನೋಡ್ಕೋಬೇಕು. ಅದರಿಂದ ಏನಾಗುತ್ತೆ, ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ನೀವು ಬರೀ ರೆಸ್ಟೇ ತಗೊಂತಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ, ನೀವು ಒಂಥರ ಲೈಕ್ ಡಿಪ್ರೆಷನ್ ಆಗಲಿ, ಇಲ್ಲಾಂದ್ರೆ ಸ್ಟ್ರೆಸ್ ಆಗಲಿ, ಇಲ್ಲಾಂದ್ರೆ ಆಂಗ್ಸೈಟಿ ತರ ನೀವು ಮಾಡ್ಕೋತೀರಾ. ಯಾವುದೇ ಒಂದು ಆಕ್ಟಿವಿಟಿಗೆ ಏನು ಹೌದು. ಬಟ್ ನೀವು ಮುಂಚಿನ ಕಾಲದಲ್ಲಿ ಹೆಂಗಸರು ನೋಡ್ತಿದ್ರೆ ಎಷ್ಟು ಆಕ್ಟಿವ್ ಆಗ್ತಿದ್ರು. ಅವರು ಪ್ರೆಗ್ನೆನ್ಸಿ ಸಮಯದಲ್ಲೂ ಕೂಡ ಅವರು ಎಷ್ಟು ಕೆಲಸವನ್ನು ಮಾಡ್ತಿದ್ರು. ಬಟ್ ಈಗಿನ ಕಾಲದಲ್ಲಿ ತುಂಬ ರೆಸ್ಟ್ ಪೀರಿಯಡ್ ಜಾಸ್ತಿ ಆಗ್ತಿದೆ ಹಾಗೂ ವ್ಯಾಯಾಮಗಳು ಇಲ್ಲಾಂದ್ರೆ ಆಕ್ಟಿವಿಟಿ ತುಂಬ ಕಡಿಮೆ ಆಗ್ತಿದೆ. ಗರ್ಭಾವಸ್ಥೆ ಸಮಯದಲ್ಲಿ ವ್ಯಾಯಾಮ ಮಾಡುವುದರಿಂದ ಬರೀ ತಾಯಿಗೆ ಮಾತ್ರವಲ್ಲ, ಗರ್ಭಕೋಶದಲ್ಲಿ ಬೆಳೀತಿರುವ ಮಗುವಿಗೂ ಕೂಡ ಅಷ್ಟೇ ಪ್ರಯೋಜನಕಾರಿಯಾಗ್ತಿದೆ. ನೀವು ಈಗಿನ ಕಾಲದಲ್ಲಿ ಗರ್ಭಿಣಿಯನ್ನು ನೋಡ್ಬೋದು, ಅವರಿಗೆ ತುಂಬ ಸುಸ್ತು, ಕಾನ್ಸ್ಟಿಪೇಷನ್ ಆಗಲಿ, ಆಮೇಲೆ ಕೈಕಾಲುಗಳಲ್ಲಿ ಊತ, ಆಮೇಲೆ ಸೊಂಟ ನೋವು, ಈ ಥರ ತುಂಬ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಿದ್ದಾರೆ. ಯಾವ್ದಕ್ಕೆ ಫೇಸ್ ಮಾಡ್ತಿದ್ದಾರೆ, ಅವರು ಅವ್ರ ಆರೋಗ್ಯನೂ ಅಷ್ಟೊಂದು ಲೈಕ್ ಫಿಸಿಕಲಿ ಆಕ್ಟಿವ್ ಆಗಿ ಇಟ್ಕೊಂಡಿಲ್ಲ. ಸೊ ಹಾಗಾಗಿ ಅವ್ರ ಗರ್ಭಾವಸ್ಥೆಯಲ್ಲಿ ವ್ಯಾಯಾಮ ಮಾಡಬೇಕು. ಬಟ್ ಯಾವ ಥರ ಅವ್ರು ಯಾವ ಸಮಯ ಸಂದರ್ಭದಲ್ಲಿ ಹೇಗೆ ಅವರು ಜಾಗ್ರತೆ ಕೊಂಡು ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಸ್, ಮಹಿಳೆಯರ ಹೆಲ್ತ್ ಫಿಸಿಯೋಥೆರಪಿ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ಒಂದು ವಿರಾಮ. ವಿರಾಮದ ಬಳಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಗರ್ಭಾವಸ್ಥೆಯಲ್ಲಿ ಮಾಡುವಂತಹ ವ್ಯಾಯಾಮಗಳು ಅಂತ ಹೇಳಿ. ಯಾವ ರೀತಿಯ ವ್ಯಾಯಾಮಗಳನ್ನ ಮಾಡಿದ್ರೆ ಪ್ರಯೋಜನಕಾರಿಯಾಗಿರುವಂತದ್ದು ಗರ್ಭಾವಸ್ಥೆಯಲ್ಲಿ? ಗರ್ಭಾವಸ್ಥೆಯಲ್ಲಿ ಹಲವಾರು ವ್ಯಾಯಾಮಗಳನ್ನು ಮಾಡ್ಕೋಬಹುದು. ಉದಾಹರಣೆಗೆ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಅದರಲ್ಲಿ ಕೋರ್ ಮತ್ತು ಕೀಗಲ್ಸ್ ಎಕ್ಸಸೈಸ್ ಇದು ಮಾಡೋದ್ರಿಂದ ನಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ತುಂಬ ಸ್ಟ್ರೆಂಥನ್ ಆಗುತ್ತದೆ. ಆಮೇಲೆ ಹೆರಿಗೆಯ ನಂತರ ಬರುವ ತೊಂದರೆಗಳಾಗಲಿ, ಲೈಕ್ ಯೂರಿನರಿ ಇನ್ಕಾಂಟಿನೆನ್ಸ್ ಆಗಲಿ, ಪ್ರೊಲ್ಯಾಪ್ಸ್ ಅಂತಹ ತೊಂದರೆಗಳಿಂದ ನಾವು ತಡೆಗಟ್ಕೋಬಹುದು. ಅದ್ರ ಜೊತೆಗೆ ನಾವು ಲೋವರ್ ಲಿಂಬ್ ರಿಲ್ಯಾಕ್ಸೇಷನ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಆ ಲೋವರ್ ಲಿಂಬ್ ರಿಲ್ಯಾಕ್ಸೇಷನ್ ಎಕ್ಸಸೈಸ್ ಮಾಡಿದರೆ ನಮಗೆ ಥೈ ಮಸಲ್ಸ್, ನಮ್ಮ ಲೋವರ್ ಲಿಂಬ್ ಮಸಲ್ಸ್ ತುಂಬ ಸ್ಟ್ರೆಂಥನ್ ಆಗುತ್ತದೆ ಹಾಗೂ ಯಾವುದೇ ಥರದ ಮಸಲ್ ಟೈಟ್ನೆಸ್ ಇರುವುದಿಲ್ಲ. ಆಮೇಲೆ ನಾವು ಫ್ಲೆಕ್ಸಿಬಿಲಿಟಿ ಹಾಗೂ ಮೊಬಿಲಿಟಿ ಎಕ್ಸಸೈಸ್ ಕೂಡ ಮಾಡಬೇಕು. ಅದ್ರ ಜೊತೆಗೆ ಆ್ಯಂಕಲ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಆ್ಯಂಕಲ್ ಎಕ್ಸಸೈಸ್, ನೀವು ಇವಾಗ ಗರ್ಭಿಣಿಯವರು ತುಂಬ ಕಾಲ್ಗಳಲ್ಲಿ ಊತ, ಲೆಗ್ ಕ್ರ್ಯಾಂಪ್ಸ್, ನೀರು ತುಂಬಿಕೊಳ್ಳೋದು, ಲೆಗ್ ಕ್ರ್ಯಾಂಪ್ಸ್, ಆಮೇಲೆ ವೇರಿಕೋಸ್ ವೇನ್ಸ್ ಅಂತ ಇಂತಹ ತೊಂದರೆಗಳನ್ನು ಜಾಸ್ತಿ ಅನುಭವಿಸ್ತಿದ್ದಾರೆ. ಸೊ ನಾವು ಆ್ಯಂಕಲ್ ಎಕ್ಸಸೈಸ್ ಮಾಡುವುದರಿಂದ ಈ ಎಲ್ಲ ತೊಂದರೆಗಳಿಂದ ನಾವು ಮುಖ್ಯ ಪಡ್ಕೋಬಹುದು. ಆಮೇಲೆ ಇದ್ರ ಜೊತೆಗೆ ಅವರು ಕೆಲವು ಏರೋಬಿಕ್ಸ್ ಎಕ್ಸಸೈಸ್ ಕೂಡ ಮಾಡ್ಕೋಬಹುದು. ನಾರ್ಮಲ್ ಆಗಿ ವಾಕಿಂಗ್ ಆಗಲಿ, ಸ್ವಿಮ್ಮಿಂಗ್ ಕೂಡ ಮಾಡಬಹುದು. ಹೌದು. ಆಮೇಲೆ ಬಟರ್ಫ್ಲೈ ಎಕ್ಸಸೈಸ್ ಮಾಡೋದ್ರಿಂದ ಅವ್ರದ್ದು ತುಂಬ ಮಸಲ್ಸ್ನ ಫ್ಲೆಕ್ಸಿಬಲ್ ಆಗಿರುತ್ತೆ ಹಾಗೂ ಅವ್ರು ತುಂಬ ಆಕ್ಟಿವ್ ಕೂಡ ಇರ್ತಾರೆ.
ಸೊ ಇಂತಹ ಒಂದು ಕೆಲವು ವ್ಯಾಯಾಮ ಗರ್ಭಾವಸ್ಥೆಯ ಸಮಯದಲ್ಲಿ ಮಾಡಿದ್ರೆ ತುಂಬ ಉಪಯೋಗಕರವಾಗಿರ್ತಾರೆ. ಆಮೇಲೆ ಅವರು ಹೆರಿಗೆಯ ನಂತರ ಕೂಡ ಅವ್ರಿಗೆ ಯಾವುದೇ ತರಹದ ಪ್ರಾಬ್ಲಮ್ಸ್ಗಳಾಗಲಿ ಯಾವುದೇ ತರಹದ ಕಾಂಪ್ಲಿಕೇಶನ್ಸ್ ಕೂಡ ಬರೋದಿಲ್ಲ. ಇದು ಪ್ರಯೋಜನಕಾರಿ ತಾಯಿಗೆ ಮಾತ್ರ ಅಲ್ಲ, ಗರ್ಭದಲ್ಲಿ ಹೌದು ಮಗುವಿಗೂ ತುಂಬಾ ಪ್ರಯೋಜನ ಇರುತ್ತೆ ಅದು. ಆಮೇಲೆ ಮಗು ಕೂಡ ತುಂಬಾ ಹೆಲ್ದಿ ಆಗಿರುತ್ತೆ, ಮಗುವಿಗೂ ಯಾವ ತರದ್ದು ತೊಂದರೆಗಳು ಬರೋದಿಲ್ಲ. ಬಟ್ ನಾನು ಒಂದೇ ಮಾತು ಹೇಳೋದು, ಲೈಕ್ ಅವರು ವ್ಯಾಯಾಮ ಮಾಡೋಕ್ಕಿಂತ ಮುಂಚೆ ತುಂಬಾ ಜಾಗೃತಿಯನ್ನು ವಹಿಸಿ ವ್ಯಾಯಾಮ ಕನ್ಸಲ್ಟ್ ಮಾಡಿ ಲೈಕ್ ಆಮೇಲೆ ಅದಕ್ಕಿಂತ ಮುಂಚೆ ತುಂಬಾ ಮುಖ್ಯ ಏನಂದ್ರೆ ಅವರ ಟ್ರೈಮಿಸ್ಟರ್ ಸಮಯ, ಎಲ್ಲ ಟ್ರೈಮಿಸ್ಟರ್ ಅಲ್ಲೂ ಅವರು ಆಂಟಿನೇಟಲ್ ಚೆಕಪ್ಸ್ ಅಂತ ಹೇಳ್ತೀವಿ. ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಅವರು ಸರಿಯಾಗಿ ಆಂಟಿನೇಟಲ್ ಚೆಕಪ್ಸ್ ಅನ್ನು ಮಾಡಬೇಕು. ಅದರಿಂದ ಅವ್ರಿಗೆ ಏನ್ ತೊಂದರೆ ಇದೆ ಏನ್ ತೊಂದರೆ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಅವರು ವ್ಯಾಯಾಮಗಳನ್ನು ಸೇಫ್ ಆಗಿ ಜಾಗೃತಿ ತಗೊಂಡು ಮಾಡ್ಕೋಬೇಕು. ಇನ್ನು ವ್ಯಾಯಾಮಗಳಿಲ್ಲದೆ ಫಿಸಿಯೋಥೆರಪಿಸ್ಟ್ಗಳು ಯಾವ ರೀತಿ ಸಲಹೆಯನ್ನ ನೀಡಬಹುದು? ಓಕೆ, ವ್ಯಾಯಾಮಗಳಲ್ಲದೆ ಫಿಸಿಯೋಥೆರಪಿಸ್ಟ್ ಅರ್ಗೊನಾಮಿಕ್ ಬಗ್ಗೆ ಆಗಲಿ, ಪಾಶ್ಚರಲ್ ರಿಲೇಟೆಡ್ ಬಗ್ಗೆ ಮತ್ತು ಹೋಮ್ ಪ್ರೋಗ್ರಾಮ್ ಬಗ್ಗೆ ಕೂಡ ಸಲಹೆ ನೀಡ್ತಾರೆ. ಅರ್ಗೊನಾಮಿಕ್ಸ್ ಅಂದರೆ ಏನಂದರೆ, ಅರ್ಗೊನಾಮಿಕ್ಸ್ ನಾವು ದಿನನಿತ್ಯದಲ್ಲಿ ಕೆಲಸ ಮಾಡ್ತೀವಿ, ಬಟ್ ಅದು ಎಷ್ಟು ಸಮರ್ಥರಾಗಿ ಎಷ್ಟು ಎಫಿಷಿಯೆಂಟಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಅದು ತುಂಬ ಇಂಪಾರ್ಟೆಂಟ್ ಇದೆ. ನಾವು ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕು. ನಾವು ಕೆಲಸಕ್ಕೆ ಹೋಗ್ತೀವಿ, ತುಂಬ ಸಮಯ ಕೂತ್ಕೊಂಡೇ ಮಾಡ್ತೀವಿ, ನಾವು ನಮ್ಮ ಪಾಶ್ಚರ್ ಬಗ್ಗೆ ಗಮನ ಕೊಡೋದಿಲ್ಲ. ಸೊ ನಾವು ಪಾಶ್ಚರ್ ಹೇಗೆ ನಮ್ಮ ಬಾಡಿ ಒಂದು ಅಲೈನ್ಮೆಂಟಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀವಿ ಅದು ತುಂಬ ಮುಖ್ಯ. ಎಕ್ಸಾಂಪಲ್, ಹೆರಿಗೆಯ ನಂತರ ಎದೆ ಹಾಲು ಕೂಡಿಸ್ಬೇಕಾದ್ರೆ ತಾಯಂದಿರು ತುಂಬ ಜಾಗ್ರತೆಯನ್ನು ವಹಿಸಲ್ಲ. ಯಾವ ಥರ ಮಲ್ಕೊಂಡಾಗ್ಲಿ, ಇಲ್ಲ ಅಂದರೆ ಸರಿಯಾಗಿ ಅವ್ರ ಬೆನ್ನು ಕೂಡ ಸೀದಾ ಸ್ಟ್ರೇಟ್ ಆಗಿರೋದಿಲ್ಲ. ಹೌದು, ವರ್ಕೊಂಡು ಎಲ್ಲ ಫೀಡ್ ಮಾಡಲ್ಲ, ಬೇಬಿನ ಫೀಡ್ ಮಾಡಲ್ಲ. ಸೊ ಅದರಿಂದ ಯಾರಿಗೆ ತೊಂದರೆ ಆಗ್ತಿದೆ? ತಾಯಂದಿರಿಗೆ ತೊಂದರೆ ಆಗ್ತಿದೆ. ಸೊ ಅದರಿಂದ ಮೂಳೆಗೆ ಸಂಬಂಧಪಟ್ಟುವ ತೊಂದರೆಗಳು, ಸೊಂಟ ನೋವಾಗಲಿ, ಕುತ್ತಿಗೆ ನೋವಾಗಲಿ, ಅವ್ರ ಪಾಶ್ಚರಿಂದ ಬರುವಂತಹ ತೊಂದರೆಗಳು. ಸೊ ಇವರು ಅರ್ಗೊನಾಮಿಕ್ಸ್ ಜೊತೆ ಪಾಶ್ಚರಲ್ಲೂ ಕೂಡ ಅವರು ಸರಿಯಾಗಿ ಒಂದು ಮೇಂಟೈನ್ ಮಾಡ್ಕೋಬೇಕು. ಸೊ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ. ಅದರ ಅಲ್ಲದೆ ಬರೀ ನೀವು ಹಾಸ್ಪಿಟಲಿಗೆ ಬರ್ತೀರಾ, ಆಮೇಲೆ ಕ್ಲಿನಿಕ್ಸಲ್ಲಿ ಬಂದು ಎಕ್ಸಸೈಸ್ ವ್ಯಾಯಾಮಗಳು ಕಲ್ತ್ಕೊಂಡು ಹೋಗ್ತೀರಾ, ಬಟ್ ಅದ್ರ ಬಗ್ಗೆ ನೀವು ಮನೆಗೆ ಹೋಗಿ ಯಾವ ಥರ ವ್ಯಾಯಾಮಗಳು ಮಾಡ್ತೀರಾ ಅದು ಕೂಡ ಇಂಪಾರ್ಟೆಂಟ್. ಒಂದೆರಡು ದಿನದ ವ್ಯಾಯಾಮ ಮಾಡಿದ್ರೆ ಅದ್ರ ಎಫೆಕ್ಟ್ ಸಿಗಲ್ಲ. ನೀವು ಅದು ಕಂಟಿನ್ಯೂಸ್, ಇಟ್ಸ್ ಲೈಕ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಸೊ ಯು ಹ್ಯಾವ್ ಟು ಕೀಪ್ ಆನ್, ಅದು ಮಾಡ್ತಾನೇ ಇರಬೇಕು. ಕೀಪ್ ಆನ್ ಡೂಯಿಂಗ್ ಅಂತಾರಲ್ಲ, ಆ ಥರ ಮಾಡ್ತಾನೇ ಇರಬೇಕು. ಸೊ ಮನೆಯಲ್ಲಿ ಹೇಗೆ ಮಾಡ್ತಾರೆ ವ್ಯಾಯಾಮಗಳು, ಆಮೇಲೆ ಮನೆಯಲ್ಲಿ ವಸ್ತುಗಳನ್ನು ಹೇಗೆ ಉಪಯೋಗ ಮಾಡಿ ಮಾಡ್ತಾರೆ ಅದು ಕೂಡ ಫಿಸಿಯೋಥೆರಪಿಸ್ಟ್ ಅವರು ಅದ್ರ ಬಗ್ಗೆ ಮಾಹಿತಿ ಸಲಹೆಯನ್ನು ಕೊಡ್ತಾರೆ. ಇನ್ನು ಹೆರಿಗೆಯ ನಂತರ ಅಂದ್ರೆ ಈಗ ಎಕ್ಸರ್ಸೈಸ್ ಅವರು ಮಾಡ್ತಾ ಇದ್ರು ಇದಕ್ಕಿಂತ ಮುಂಚೆ, ಅಂದ್ರೆ ಹೆರಿಗೆಯ ಮುಂಚೆ, ಹೆರಿಗೆ ಆದ ನಂತರ ಅವರು ರೆಸ್ಟ್ ತಗೊಳ್ಬೇಕು ಅಂತ ಎಲ್ಲ ಇದೆ. ಸೊ ಹೆರಿಗೆಯ ನಂತರ ಕೂಡ ವ್ಯಾಯಾಮ ಯಾವ ರೀತಿ ಮಾಡಬೇಕಾಗ್ತದೆ? ಏನ್ ಅಂದ್ರೆ ಹೆರಿಗೆಯ ನಂತರ ನಾವು ವ್ಯಾಯಾಮ ಮಾಡಿದ್ರೆ ತುಂಬಾ ಉಪಯೋಗಕರವಾಗಿದೆ. ಮುಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಸ್ವಲ್ಪ ಮಿತ್ಸ್ ಇರ್ತಿತ್ತು. ಹೆರಿಗೆಯ ನಂತರ ತುಂಬಾ ರೆಸ್ಟ್ ತಗೋಬೇಕು, ಆಮೇಲೆ ಯಾವುದೇ ತರದ ಒಂದು ಕತ್ಲು ರೂಮಲ್ಲಿ ಇರಬೇಕಾಗಿತ್ತು. ಅದು ಮಿತ್ಸ್ ಎಲ್ಲ ಬ್ರೇಕ್ ಡೌನ್ ಮಾಡಿ ನಾವು ತುಂಬಾ ಫಿಸಿಕಲ್ ಆಕ್ಟಿವಿಟಿ ಕಡೆ ಗಮನ ಕೊಡಬೇಕು. ನೀವು ಹೆರಿಗೆಯ ಆದ ತಕ್ಷಣ ತುಂಬಾ ಹೆವಿ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ಲೈಟ್ ಆಗಿ ಎಕ್ಸರ್ಸೈಸ್. ಇದು ಯಾವ ತರ ವ್ಯಾಯಾಮಗಳು ಮಾಡ್ಕೋಬೇಕು? ಫಸ್ಟ್ ನಾನು ಅದಕ್ಕಿಂತ ಮುಂಚೆ ಬೆನಿಫಿಟ್ಸ್ ಹೇಳ್ತೀನಿ. ಹೆರಿಗೆ ನಂತರ ನೀವು ವ್ಯಾಯಾಮ ಮಾಡಿದ್ರೆ ನಿಮ್ಮ ಎನರ್ಜಿ ಲೆವೆಲ್ ಜಾಸ್ತಿ ಆಗ್ತದೆ, ಆಮೇಲೆ ಮಸಲ್ಸ್ಗಳು ತುಂಬ ಸ್ಟ್ರೆಂಥನ್ ಆಗುತ್ತೆ. ಅದ್ರ ಜೊತೆಗೆ ಗರ್ಭಾವಸ್ಥೆಯ ಸಮಯದಲ್ಲಿ ನಮ್ಮ ಮಸಲ್ಸ್ ಎಲ್ಲ ತುಂಬ ಸ್ಟ್ರೆಚ್ ಆಗೋಗುತ್ತೆ. ಸೊ ಪುನಃ ಅದಕ್ಕೆ ನಾವು ರಿಕವರ್ ಮಾಡೋಕ್ಕೆ ವ್ಯಾಯಾಮಗಳು ಮಾಡಬೇಕು. ಸೊ ನಮ್ಮ ಮಸಲ್ಸ್ ತಿರ್ಗಾ ರಿಕವರ್ ಆಗಬೇಕು. ಸೊ ವ್ಯಾಯಾಮಗಳು ತುಂಬ ಇಂಪಾರ್ಟೆಂಟ್. ಮತ್ತು ಮಗುವಿಗೆ ಆಗಲಿ ತಾಯಿಗೆ ಆಗಲಿ ಅವರ ಮೂಳೆಗೆ ಯಾವ್ದು ಥರ ಮೂಳೆಗೆ ಸಂಬಂಧಪಡುವ ತೊಂದರೆಗಳು ಅವರು ಫೇಸ್ ಮಾಡೋದು ಬೇಕಾಗಿಲ್ಲ. ಸೊ ಅದರಿಂದ ಅವರು ನಿವಾರಿಸ್ಕೋಬಹುದು. ಆಮೇಲೆ ಹೆರಿಗೆಯ ನಂತರ ಮೊದಲು 6 ವಾರ ಅವರು ತುಂಬ ಲೋ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಬೇಕು. ಲೋ ಇಂಟೆನ್ಸಿಟಿ ಎಕ್ಸಸೈಸ್ ಅಂದರೆ ನಾರ್ಮಲ್ ಬೆಡ್ ಸೈಡ್ ಎಕ್ಸಸೈಸಸ್ ಆಗಲಿ, ಲೈಕ್ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಆಗಲಿ, ಅಥವಾ ಅಬ್ಡಾಮಿನಲ್ ಎಕ್ಸಸೈಸ್ ಆಗಲಿ, ಆಂಕಲ್ ಎಕ್ಸಸೈಸ್ ಸ್ಥಳದಲ್ಲೇ. ಆಮೇಲೆ ಕೆಲವು ಡಿಸ್ಟೆನ್ಸ್ ವಾಕಿಂಗ್ ಕೂಡ ಮಾಡಬಹುದು. ಆದರೆ 12 ವಾರ ನಂತರ ಅವರು ಸ್ವಲ್ಪ ಜಾಸ್ತಿ ಹೈ ಇಂಟೆನ್ಸಿಟಿ ಎಕ್ಸಸೈಸಸ್ ಅನ್ನು ಮಾಡ್ಕೋಬಹುದು. ನಿಮ್ಮ ಈಗಿನ ಕಾಲದಲ್ಲಿ ಮಹಿಳೆಯರು ಅವರ ಬಾಡಿ ಬಗ್ಗೆ ತುಂಬಾ ಕಾನ್ಶಿಯಸ್ ಆಗಿರ್ತಾರೆ, ಬಾಡಿ ಫಿಗರ್ನ ಮೇಂಟೈನ್ ಮಾಡಬೇಕು ಅಂತ. ಸೊ ಆ ಥರ ಜಿಮ್ಮಿಗೆ ಹೋಗೋದಾಗ್ಲಿ, ಇಲ್ಲಾಂದ್ರೆ ಹೈ ರೆಸಿಸ್ಟೆನ್ಸ್ ಸ್ಟ್ರೆಂಥನಿಂಗ್ ಪ್ರೋಗ್ರಾಮ್ ತುಂಬಾ ಜಾಸ್ತಿ ಮಾಡುವಂತಹ ರನ್ನಿಂಗ್ ಆಗಲಿ, ಜಾಗಿಂಗ್ ಆಗಲಿ, ಅದು 12 ವಾರ ಆದ್ಮೇಲೆ ಹೆರಿಗೆಯ ನಂತರ ಅವರು ಮಾಡ್ಕೋಬಹುದು. ಅಂದ್ರೆ ಬೇಗ ರಿಕವರಿ ಆಗ್ಲಿ ಅಂತ ಹೇಳಿ ಬೇಗ ಆ ಥರ ಇಲ್ಲ, ಜಾಸ್ತಿಯಾಗಿ ಮಾಡಬಾರ್ದು,
ಆಗಿ ಮಾಡಬಾರ್ದು. ಒಂದು ಜಾಗ್ರತೆಯನ್ನು ವಹಿಸಿ 6 ವಾರ ತನಕ ಲೋ ಇಂಟೆನ್ಸಿಟಿ ಎಕ್ಸಸೈಸಸ್ ಅಲ್ಲಿ ಮಾಡಬೇಕು. 6 ವಾರದಿಂದ 12 ವಾರ ಮಧ್ಯ ನೀವು ಸ್ವಿಮ್ಮಿಂಗ್ ಆಗಲಿ ಅಥವಾ ಮಾಡ್ರೇಟ್ ಇಂಟೆನ್ಸಿಟಿ ಅಂತಹ ಎಕ್ಸಸೈಸಸ್ ಕೂಡ ಮಾಡ್ಕೋಬಹುದು. ಆಮೇಲೆ ವಾಕಿಂಗ್ ಮಾಡಿದ್ರೆ ತುಂಬ ಪ್ರಯೋಜನವಾಗಿರುತ್ತೆ. ಬಿಕಾಸ್ ವಾಕಿಂಗ್ ಅಲ್ಲಿ ಎಲ್ಲ ಮಸಲ್ಸ್ ಆಕ್ಟ್ ಆಗುತ್ತೆ, ಆಕ್ಟಿವಿಟಿ ತುಂಬ ಜಾಸ್ತಿ ಆಗುತ್ತೆ. ಸೊ ಹೇಳ್ತಿರೋದು ಏನಂದ್ರೆ ತುಂಬ ಆಕ್ಟಿವ್ ಇದ್ರೆ ತುಂಬ ಒಳ್ಳೆಯದು. ಆಮೇಲೆ ಈಗಿನ ಕಾಲದಲ್ಲಿ ತುಂಬ ಡಿಪ್ರೆಷನ್ ಅಂತ, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್, ಹೆರಿಗೆಯ ನಂತರ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಅದರಿಂದ ಕೂಡ ತಡೆಗಟ್ಟಬಹುದು. ಒಂದು ಸ್ಟೇಟ್ ಆಫ್ ಮೈಂಡ್, ಒಂದು ಆಕ್ಟಿವಿಟಿ ಇದ್ರೆ ಯಾವುದೇ ಥರ ಗಮನ ಹೋಗಲ್ಲ, ಇಲ್ಲಾಂದ್ರೆ ಬೇರೆ ಬೇರೆ ಏನು ಬೇರೆ ಕಡೆಗೆ ಹೋಗೋದಿಲ್ಲ. ಸೊ ನಾವು ಹೇಳೋದು ಲೈಕ್ ಫಿಸಿಕಲಿ ಆಕ್ಟಿವ್ ಆಗಿ ಇದೆಲ್ಲ ಕಂಟ್ರೋಲ್ ಅಲ್ಲಿ ಇರುವಂತಹದ್ದು ಮಾಡ್ಕೋಬೇಕು. ಹೌದು. ವೀಕ್ಷಕರೇ, ನೋಡಿದ್ರಲ್ಲ ಮಹಿಳೆಯರ ಆರೋಗ್ಯ ಫಿಸಿಯೋಥೆರಪಿಯ ಬಗ್ಗೆ ಮಾಹಿತಿ ನೀಡಿದ ಮೇಡಮ್, ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.